ಕಾರ್ಕಳದ ಕುಕ್ಕುಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂಟಿಚಾರು ಪದವು ಎಂಬಲ್ಲಿ ಇದ್ದ ಏಕೈಕ ಸಂಪರ್ಕ ರಸ್ತೆಯನ್ನು ಸುಮಾರು 8 ದಿನಗಳ ಹಿಂದೆ ಶಾಸಕರ ಅನುದಾನದಿಂದ ನಿರ್ಮಾಣವಾಗುವ ಕಿರು ಸೇತುವೆಗಾಗಿ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಇದರಿಂದಾಗಿ ರಸ್ತೆಯ ಆಚೆ ಬದಿಯಲ್ಲಿರುವ ಸುಮಾರು 50 ಮನೆಗಳಿಗೆ ಎಲ್ಲಿಗೂ ಹೋಗದ ಸ್ಥಿತಿ ಉಂಟಾಗಿದೆ. ಅದಲ್ಲದೆ ಅವರ ಮನೆಗಳಿಗೆ ಹೋಗುವ ನಲ್ಲಿ ನೀರಿನ ಸಂಪರ್ಕವನ್ನು ಕಡಿದು ಹಾಕಲಾಗಿದೆ. ಈಗ ಕೊರೋನಾ ಮಹಾಮಾರಿಯ ಅಟ್ಟಹಾಸದಲ್ಲಿ ಯಾರಿಗೆ ಏನು ಆಗ್ತಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಈಗಾಗಲೇ ಮಳೆಗಾಲ ಪ್ರಾರಂಭಗೊಂಡಿದೆ. ಈ ಸಮಯದಲ್ಲಿ ಗುತ್ತಿಗೆದಾರರು ಕಾಂಕ್ರೀಟ್ ಕೆಲಸ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡುತ್ತಿದೆ. ಇಲ್ಲಿ ವ್ಯವಸ್ಥಿತವಾದ ಮೋಸ ನಡೆದಿದೆ. ಈ ರಸ್ತೆಯನ್ನ ಆದಷ್ಟು ಬೇಗ ಸಂಬಂಧಪಟ್ಟವರು ಸರಿಪಡಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಬಿಪಿನ್ ಚಂದ್ರಪಾಲ್ ಆಗ್ರಹಿಸಿದ್ದಾರೆ. ಶಾಸಕರ ಅನುದಾನದಿಂದ ಇಲ್ಲಿಂದ ಒಂದು 100 ಮೀಟರ್ ಹಿಂದ್ಗಡೆ ಒಂದು ಮಾರ್ಗಕ್ಕೆ ಕಾಂಕ್ರೀಟ್ ಹಾಕ್ಲಿಕ್ಕಂತ ಅಗ್ದಿದ್ದಾರೆ. 8 ತಿಂಗಳಾಯಿತು, ಈವರೆಗೆ ಕೂಡ ಕಾಂಕ್ರೀಟ್ ಹಾಕಲಿಲ್ಲ. ಈಗ ನಾನು ಹೇಳೋದು, ಇಲ್ಲಿ ಕಂಪ್ಲೀಟ್ ಕಟ್ ಆಗಿಬಿಟ್ಟಿದೆ. ಆ ಬ್ರಿಡ್ಜನ್ನು ಕಟ್ ಮಾಡಿ ಆಚೆ ಕಡೆ ಈಚೆ ಕಡೆಗೆ ನೀರಿನ ಪೈಪ್ಲೈನನ್ನು ಕೂಡ ಕಟ್ ಮಾಡಿದ್ದಾರೆ. ನೋಡಿ, ಆಚೆ ಬದಿಯಲ್ಲಿ ಈ ಸಾಧಾರಣ 50 ಕುಟುಂಬಗಳು SC ST ಕುಟುಂಬಗಳೇ ಜಾಸ್ತಿ ಇರೋದು. ಅದು ಕೂಡ ಇದು ಹೆಲ್ತ್ ಪ್ಯಾಂಡಮಿಕ್ ಪೀರಿಯಡ್. ಯಾರಿಗೆ ಯಾವ ಸಮಯದಲ್ಲಿ ಆರೋಗ್ಯ ಹಾಳಾಗ್ತಾ ಅಂತ ಗೊತ್ತಿಲ್ಲ. ಬೇರೆ ದಾರಿಯೇ ಇಲ್ಲ. ಈಗಾಗಲೇ ಒಂದು 2-3 ವ್ಯಾನುಗಳು ಮತ್ತೊಂದು 2 ಕಾರುಗಳು ಬಂದು ಹೋದವು. ಇಂಥ ಒಂದು ಸ್ಥಿತಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಇದೆ. ಯಾರು ಲ್ಯಾಂಡ್ ಆರ್ಮಿಯವರು ಮಾಡೋದಂತೆ. ಪಂಚಾಯತ್ ಅಧ್ಯಕ್ಷರ ಹತ್ರ ನಾವೀಗ ಕೇಳಿದೆವು. ಪಂಚಾಯತಿನ ಇಲ್ಲಿ ಸಂಬಂಧಪಟ್ಟಂಥ ಯಾರು ಸದಸ್ಯರಿದ್ದಾರೆ ಸದಸ್ಯರ ಗಮನಕ್ಕೂ ಕೂಡ ತಾರದೆ ತನ್ನಷ್ಟಕ್ಕೆ ಯಾರು ಲ್ಯಾಂಡ್ ಆರ್ಮಿ ಅಂತ ಹೇಳಿಕೊಂಡವರು ಇಲ್ಲೀಗ ಬ್ರಿಡ್ಜನ್ನು ಅಗೆದು ಹಾಕಿದ್ದಾರೆ. ಬ್ರಿಡ್ಜ್ ಈಗ ಇವರು ಈ ಮಳೆಗಾಲ ನೀರು ಹರಿಯುತ್ತಾ ಉಂಟು. ನಕ್ಕರೆಕಲ್ಲು ಪರ್ವತದಿಂದ ಹರಿದು ಬರುವಂಥ ನೀರು ಸ್ಪೀಡ್ ಉಂಟು. ಪಿಲ್ಲರ್ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಮಳೆಗಾಲ ದಾಟದೆ ಪಿಲ್ಲರ್ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಇದರಲ್ಲಿ ಆ ಮೋಸ ಕೂಡ ಅಡ ಇದೆ. ಏನು, ಒಂದು ಕಣ್ಣರಸುವ ತಂತ್ರ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.